ಅಭಿವೃದ್ಧಿ ಮನ್ಪನಕ್ಲು ಬರೋಡು ನಂದು ಎಂಕ್ಲ ಅನ್ಸುತ್ತೆ. ಸಂಜೆ ಮಟ್ಟ ಬರ್ಲೇಟ್ ವರ್ಕ್ ಮಾಡ್ತಾರೆ. ಈ ಸತಿ ತಂತ್ರ ಸ್ಥಿತಿ ಬರುವುದೇ ಏನೋ ಲೆಕ್ಕಾಚಾರ. ಅರುಣ್ ಕುಮಾರ್ ಗೊತ್ತಿಲ್ಲ ಬರ್ಬೇಕು. ಯಾರಿಗೆ ಸೀಟ್ ಕೊಡ್ಜೇನು ಅಂತ ಯಾರು ಪಕ್ಷದಾರ ಅಂತ. ನಮ್ಮ ಪಕ್ಷದಲ್ಲಿ ಯಾವ ಅಭ್ಯರ್ಥಿಗೆ ಸಿಕ್ಕಿದೆ ಅವರೇ ನಮ್ಮ ಹಿಂದಿತ್ತದ ಅಭ್ಯರ್ಥಿ. ಅಶೋಕ್ ರೈ ಬರುವಿರುವಂತ ನಂಜಿ ಅಭಿಪ್ರಾಯ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಪುತ್ತೂರು ವಿಧಾನಸಭಾ ಕ್ಷೇತ್ರ ಚುನಾವಣೆ 2023 ಸುದ್ದಿ ಮೀಡಿಯಾ ಹಮ್ಮಿಕೊಂಡಂಥ ಗ್ರಾಮಕ್ಕೊಂದು ರೌಂಡ್ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವೀಗಾಗಲೇ ಕೆಯ್ಯೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಯ್ಯೂರು ಜಂಕ್ಷನ್ನಲ್ಲಿದ್ದೇವೆ. ಈ ಸಲದ ಚುನಾವಣೆಯಲ್ಲಿ ಮತದಾರರ ಒಲವು ಯಾವ ರೀತಿ ಇದೆ, ಯಾವ ಪಕ್ಷಕ್ಕೆ ಅಧಿಕಾರ ಬಂದರೆ ಏನು ಅಭಿವೃದ್ಧಿ ಆಗ್ಬೋದು, ಮತ್ತು ನಮ್ಮೂರಿನ ಬೇಡಿಕೆಗಳೇನು, ಏನೇನು ಅಭಿವೃದ್ಧಿ ಆಗಿದೆ ಮತ್ತು ಯಾವೆಲ್ಲ ಬೇಡಿಕೆಗಳಿವೆ ಎಂಬುದನ್ನು ಮತದಾರರಿಂದ ತಿಳಿದುಕೊಂಡು ಬರೋಣ. ಈ ಮತದಾರರು ಏನು ಹೇಳ್ತಾರೆ ಅನ್ನೋದನ್ನು ಕೇಳಿಕೊಂಡು ಬರೋಣ. BJP ಸರ್ಕಾರ ಇಪ್ಪನೆಲ್ಲ ಕೆಲವು ಕಡೆ ಗೆಡ್ಡೆ ಕೆಲಸ ಮಾಡ್ತಾರೆ. ನಾನು ಎಂಕ್ಲ ಈ ಮೂಲ ಕನಿಯಾರು ಕೌಡಿಚಾರ ಹಿಡಿದು ಕೆಯ್ಯೂರು ಕೌಡಿಚಾರ ಒಬ್ಬ ರೋಡು ಸುಮಾರು ವರ್ಷ ಉಂಟು 500 ವರ್ಷ ಬಿಟ್ಟ ಶಾಸಕರು ಆ ಬಗ್ಗೆ ದಾಳಾರು ಚಿಂತನೆ ಮಾಡ್ತೀರಿ. ಅವು ಮುಳ್ಳು ದೇರ್ಲ ಪರಿಸರ ಹಿಡ್ದು ಬರ್ಪನೆಗಳಿಗೆ ಊರ ಮಸ್ತ್ ಪ್ರಯೋಜನ. ಈ ಕೊಂಚ ದೇರ್ಲ ಪರಿಸರದಾಗಲಿ ಬರ್ಪು ದೇರ್ಲನೇ ಈ ಕಾರ್ಡ್ ಸೊಸೈಟಿ ದಾರಿ ಮತ್ತು ಕೊಂಡುಕೊಂಡ ಅಲ್ಪ ರಿಕ್ಷಾ ಒಂಜೇ ರಿಕ್ಷಾದಾಗಲಿ ಬರ್ತು ಪಾರ ಒತ್ತೊಂಜಿರು ಅಂತ ಆ ಒಂಜಿ ಬೆಲೆ ಮಲ್ತಿರು. ನಮ್ಮ ದೇವಸ್ಥಾನದಾಗಲ ಅಂಚನೆ ಒಂಜಿ ಪೋಪನ ರೋಡು ಒಂಜಿ ಪರ್ಲಂಗ್ ರೋಡ್ ಇಪ್ಪ ಐಕ್ಲಾರದಲ್ಲ ಮನ್ಸಿರು ಅಂಚ ಈ ಸರ್ತಿ ಒಟ್ಟು ಕೊಂಡವೇ ನಾನಾತ ಎಡ್ಡೆ ಅಭಿವೃದ್ಧಿ ಮಗಳು ಎಡ್ಡೆ ವ್ಯಕ್ತಿ ಆತ ನಾನು ಆಯ್ಕೆ ಮಾಡ್ಕೊಡೋದು ನನ್ನ ಮಂಜು ಅಭಿಪ್ರಾಯ. ಓಟು ಎಡ್ಡೆ ಅಭಿವೃದ್ಧಿ ಮನ್ಪನಕ್ಲು ಬರೋಡು ನಂದು ಎಂಕ್ಲ ಅಭಿಪ್ರಾಯ. ಆಯ್ತು ಮಾಡ್ಬೇಡ. ಈ ಸತಿ ದುಂಬದಲಿಕ ಜನಗಳಿಗೆ ಈ ಪಕ್ಷಗೂ ಸಂಘಟನೆ ಮೂಲಕ ಹೋರಾಟ ಮಾಡಿ ನಂಜಿ ಮನಸ್ಸು ಏರಲಿಜ್ಜಿ ಹೇಳ್ದತ್ತು. ಈ ಸತಿ ಹೂಗಳ ಫಲಿತಾಂಶವನ್ನು ಸ್ಪಷ್ಟ ತೀರಿಲ್ಲ ಪಣಿ ಸಾಧ್ಯ ಇಜ್ಜಿ ಅಭಿವೃದ್ಧಿ ದುಂಬುರ್ದಿಂದ ಲೆಕ್ಕಾಚಾರ ಪಟ್ಟಣ ಹಂತ ಹಂತದ ಅಭಿವೃದ್ಧಿ ಆವೊಂದುಂಡು ಅಂಡ್ ಜನಗಳ ನಿರೀಕ್ಷೆ ಮುಟ್ಟಾಗ ಅಭಿವೃದ್ಧಿ ಆತಿದ್ದು ಬರೋಳಿ. ಪುತ್ತೂರು ಅಂಚಪಡಿ ಲಾಭ ಜಿದಯ ಉಂಡ ನಮ್ಮ ಜನಗಳ ಏರಲಾಕ್ಲ ಆಡಳಿತ ಅವಧಿದಾಗ್ಲ ಅಭಿವೃದ್ಧಿ ತೂತೆ ಬುಕ್ಕ ನೋಡತ್ತಂದೆ ದುಂಬು ನಿರೀಕ್ಷೆ ಮಾಡಿಬಿರ ಜಿಂಚನಾಗ್ಲ ಇದು ಅಭಿವೃದ್ಧಿ ಆಗೋದು ನೋಡ್ಬಿಡ. ರಾಜ್ಯೋಟು ಈ ಸತಿ ತಂತ್ರ ಸ್ಥಿತಿ ಬರುವುದೇ ಏನೋ ಲೆಕ್ಕಾಚಾರ. ಗ್ರಾಮದ ಪ್ರಮುಖ ಬೇಡಿಕೆ ಅಂದರೆ ಇಂಕ್ಲ ಮುಖ್ಯತ್ವ ಮಾಡ್ಕೊಂಡ ಈ ಗ್ರಾಮದ ಸ್ವಚ್ಛತೆಯ ಬಗ್ಗೆ ಎಂಗ್ಲೊಂಜಿ ಪೊರ್ಲದ ಕೆಯ್ಯೂರು ಒಂಜಿ ಮುಲ್ಪ ವಿಷನ್ 2025 ಅಂತ ಎಂಗ್ಲೊಂಜಿ ಸಂಘಟನೆ ಬಂದಿದ್ದ. ಅದಕ್ಕೆ ಸರಿಯಾಗಿ ಊರು ತಕ್ಕಲ ಸಹಕಾರ ತೆಗೆದಿಜ್ಜಿ ಯಾಕಂದ್ರೆ ಮೇನ್ ಇಂಚಿನ ಸರ್ಕಾರ ಅದಕ್ಕೆ ಸರಿಯಾದ ಸ್ಪಂದಿಸತ್ತೆ ಸ್ವಚ್ಛತೆಗೆ ಒಂದು ಮುಖ್ಯದ ಆದ್ಯತೆ ಕೊಡು. ಸ್ವಲ್ಪ ಉವೇ ವರ್ತಕೇರಲ ಒಂಜಿ ತ್ಯಾಜ್ಯನ ವಿಲೇವಾರಿ ಮಾಡೋ ವ್ಯವಸ್ಥೆ ಸರಿಜ್ಜಿ ಅದಕ್ಕೆ ಒಂಜಿ ಸರಿಯಾದ ಕಾನೂನು ರೀತಿ ಅದಕ್ಕೆ ಎಲ್ಲಿ ಫೈನ್ ಪಾಡ್ತಲ್ಲ ಅವು ಅಂಚಿನ ಒಂಜಿ ನಿಟ್ಟಿಡ್ಕೊಂಡ್ರಂಜಿನ ಅಧಿಕಾರಿನಗಳ ಬರೋಡು ಅದಕ್ಕೆ ಸರಿಯಾದ ಜನಪ್ರತಿನಿಧಿಗಳ ಬರೋಡು ನೋಡಿ. BJP ಬರೋದು ಎಂಕಲ ಅನ್ಪು ಪುತ್ತೂರು ಎಂಕಲ ಗೊತ್ತಿಲ್ಲಾಕೊಂಡವಲ್ಲ ಪೂರ ಅದೆಲ್ಲ ಅಂಚ ಅಭಿವೃದ್ಧಿ ಸಾರ್ವಜನಿಕ ಅಲ್ಲ ಆತಂದು ಪುತ್ತೂರದ ಬಗ್ಗೆ ತೊಂದರೆ ಬೇರೆ ನಂದ ನಮ್ಮ ತುಂಬರ್ತೆ BJP ಬೇರೆಗೆ ನಾವು ಸಕ್ಸಸ್ ಆತಜ್ಜಿ ಅಭಿವೃದ್ಧಿ ಮಲ್ಪಿಜರದ ಕಷ್ಟ ಹೋಯ್ತು ಗರಿ ಮಟನ್ ನೆಟ್ಟು ಮತ್ತೆ ಕೆಲವೊಂದು ಪುರ ಆತನದ ಕಾಂಕ್ರೀಟ್ ಒಂದು ಪುರ ಆತನದ ಕಾಣ್ತದ ಆಯ್ತು ಅಂತ ಬಿಡದೆ. ನಮ್ಮ ತಾಲೂಕದ ಬಗ್ಗೆ ಯೋಚನೆ ಮಾಡ್ತೇನೆ ಎಡ್ಡಾರು ಈ ಸ್ವಂತಗೋ ಯೋಚನೆ ಅಂತ ಕೊಂಡ್ಬೇಕಾತಿ ಅಭಿವೃದ್ಧಿ ಆತಂದು ಏರಿಯಾ ಪೂರ ಆತ ಎಂಗ್ನ ಏರಿಯಾ ಅಂಚೆ ಕೌಡ್ಚಾರು ಅಲ್ಲಿ ಪೂರ ಆತನ ಬೇಲೆ. ವಿಧಾನಸಭಾ ಕ್ಷೇತ್ರದ ಅಶೋಕರಾಗಿನ ಪರವಾದ ಎಂಗ್ಲ ಪ್ರಚಾರ ಇಲ್ಲ ಮನವಿ ಕೊರ್ಪಣ ಕೆಲಸ ಬಂದಿಲ್ಲ ಮಾತ ಭಾರಿ ಇಂದು ಪ್ರೋತ್ಸಾಹ ಇಡಲಿರು ಮಾತೆಲ್ಲ ಮಾತ ಅಂದಿಟ್ಲ ಇಂಕ್ಲ ಪೋಯಿನಲ್ಲಿ ಇಂಕ್ಲ ಫೀಲ್ಡ್ ಪೋಯಿನಲ್ಲಿ ಎಡ್ಡೆ ಎಂಕ್ಲಿಗೆ ಅಶೋಕರಾಗ್ಲಿಗೆ ಎಡ್ಡೆ ಹೊಲ ಉಂಡು ಯಾರಿಗೆ ಗೆಲ್ಪು ಅಂಚಿನ ಮಸ್ತ್ ಮಾತೆಲ್ಲ ಸಪೋರ್ಟ್ ಆಗುಂಡು ಎಂಕ್ಲಿಗೆ ಕಾಂಗ್ರೆಸ್ ಸರ್ಕಾರನೇ ಬರೋಡು ಅಂತ ಎಂಕ್ಲ ಆಸೆ ಬರ್ಪುಂಡು ಕಾನ್ಫಿಡೆನ್ಸ್ ಉಂಡು ಎಂಕ್ಲಿಗೆ. ಗ್ರಾಮದ ಬೇಡಿಕೆ ಅಲೆಜ್ಜಿ ಅವೇ ಒಂಜಿ ಅವೇ ಭ್ರಷ್ಟಾಚಾರ ನಿರ್ಮೂಲನೆ ಮಾಡು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ಪಿರಿಂದ ಎಂಕ್ಲಿಗೆ ಆಶ್ವಾಸನೆಲ್ಲ ಕೊಡ್ತೀರಿ. BJP ಬರ್ಕೊಂಡು BJP ಆಯ್ತು ತರಂದಿದ್ದಿ ಅಭಿವೃದ್ಧಿ ಆಪಣದ ಆತನದ ರೋಡು ಒಂದು ಊರ ಸಾಧಾರಣ ಆಪಣ ಆತನು ಅಂಚೆ ನಾನು ಆಪಣವು ನಾನು ತಂಡ್ರಿ ನಾನು ಆಪುಂಡು ಅಂದು ಆಪಜಿ ಅನ್ನ ಪ್ರೇಮಿಸ ಏನಿದ್ದಿ ದಾಳ ಆತಜಿ ಅಂಚೆ ಇದ್ದಿ ರೋಡ್ ದೇಶ ಮುಖ ಮೂಲ ಇದಾಯ್ತು ದಾಳ ಮಲ್ಲ ಹಂಗದ್ದಿ ಆಪಣ ಆತ ಆತಂಡು ಪುತ್ತಿಲಾರ ನಮ್ಮ ಅಭಿಮಾನಿ ದಾಳ ನತ್ತು ಅನ್ನ ಆರ್ಲ ಎಡ್ಡೆ ಅರಿಗೆ ಸೀಟ್ ಕೊರ್ಜೇನು ಅಂತ ಯಾರು ಪಕ್ಷದಾರ ಅಂತನ ಅಲ್ಲ ಜನ ಎಡ್ಡೆ ರಾಜ್ಯೋಟು BJP ಬರೋಡು ಬರು ತೂಪನ ಪ್ರಯತ್ನ ಎಂಚಂದು ಬತ್ತನ ನಮ್ಮ ಅತನ ಪ್ರಯತ್ನ ಓಡಾಡಿ. ಅಭಿವೃದ್ಧಿ ನಮ್ಮ ಗ್ರಾಮ ನಾನೆಲ್ಲ ಅಭಿವೃದ್ಧಿ ಆರುಂಡು ಒಂತ ಅಭಿವೃದ್ಧಿ ಆತಂಡು ನಾನೆಲ್ಲ ಅಭಿವೃದ್ಧಿ ಆವಡು ಪುತ್ತೂರು ಟು ಅಶೋಕ್ ರೈ ಬರುವಂತ ನಂಜಿ ಅಭಿಪ್ರಾಯ. ರಾಜ್ಯ ಟು ಕಾಂಗ್ರೆಸ್ ಸರ್ಕಾರ ಬರ್ಪುಣ ಈ ಸರ್ತಿ ಕಾಂಗ್ರೆಸ್ ಸರ್ಕಾರ ಬತ್ತನ ಅಂತೆ ಪಾಪದಾಗ್ಲೇ ಪೂರ ಬಾರಿ ಎಡ್ಡೆ
ಇನ್ನುಂಡು ಅನುಕೂಲ ಉಂಡು. BJP ಸರ್ಕಾರ ಎಡ್ತು ಪೂರ ಅನ್ನ ಭಾಗ್ಯ ಸಾದಿ ಭಾಗ್ಯ ಇಂದಿರಾ ಕ್ಯಾಂಟೀನ್ ಪೂರ ಉಂತಾದಿರತ್ತ. ನನ್ನ ಕಾಂಗ್ರೆಸ್ ಸರ್ಕಾರ ಬತ್ತನ ಅಂತೆ ಪೂರ ಅಭಿವೃದ್ಧಿ ಆಗುವಂತ ಎಂಕ್ಲೊಂಜಿ ನಿರೀಕ್ಷೆ. ಅರುಣ್ ಕುಮಾರ್ ಗೊತ್ತಿಲ್ಲ ಬರಬೇಕು ಅರೆತ್ತು ಪಂಡ ಫಸ್ಟ್ ಅದೇ ಅದೆಲ್ಲ ಅಭ್ಯರ್ಥಿ ಯಾವ ವಾರ ಇರ್ತಾ ಅದು ನೆಕ್ಕ ತುಂಬ ಉಂಡು ಸಂಜೆ ಮಟ್ಟದೂರ್ಲೆ ವರ್ಕ್ ಮಾಡ್ತಾರೆ ಸಲ ಅವೇ BJP ಸರ್ಕಾರ ಬರೋಣ ಅಭಿಪ್ರಾಯ BJP ಓಟು ಬನ್ನಿ ನಮ್ಮ ಮೂಲ BJP ಬುಕ್ಕ RSS ಎರಡನೇ ನಮ್ಮ ಪಾರ್ಟಿ ಚೇಂಜ್ ಅನ್ಪೇದೆ ನಂಗೆ ಹೋಗಲ್ಲ ಬುಕ್ಕ ನಂಗೆ ಸರ್ಕಾರ ಕೇಂದ್ರ BJP ರಾಜ್ಯೋಡು BJP ಇತ್ತನೆ ನಂಗೆ ಅವೇ ಬರೋದು ನಮ್ಮ ಅವೇ ಬರ್ಪು ನಂಗೆ ನಮ್ಮ ಇಲ್ಲಡೆ ಎಲ್ಲ ಹೊಡೆದ ಪಂಡಿಜಿ ನಮ್ಮ ನಂಗೆ ಆಯ್ತು ನಾನು ದಾಳ ಬಡ್ಸಿ ಜಾತಿ ಬತ್ತದು ಬರಲಿ ಎಂಕ್ಲೇ ಜಾತಿ ಬತ್ತದು ಬರಲಿ ಪ್ರತಿ ಜಾತಿಯಲ್ಲಿ ನಂಗೆ ಒಂಜೇಂದು ಹಿಂದೂ ಜಾತಿ ಹಿಂದೂ ಬೇರೆ ನಮ್ಮ ಬೇಹನ್ ಅಂತ ನಂಗೆ ಹೆಚ್ಚು ಅಂಶ BJP ಬರ್ಪುಂಡು ಬುಕ್ಕ ಪನ್ನೀರ್ ಹಾಪುಜಿ ಜನಕ್ಲ ಇಟ್ಟುಂಡು ಓಟರ್ನ ಇಟ್ಟುಂಡು ಈರೇ ಬರೋಡು ಆರೇ ಬರೋಡು ಆಯ್ ಬರೋಡು ಬೇ ಬರೋಡು ಮಾಡಿದ್ವಿ ನಮ್ಮ ಬತ್ತನೇ ಒಂಜಿ ಏರಲ್ಲ ಒಂಜಿ ಹಾಂ ಎಡ್ಡೆ ವ್ಯಕ್ತಿ ಜೊತೆ ಒಂಜಿ ಓಟ್ ಮಾಡುವ ನಮ್ಮ ಕರ್ತವ್ಯ ಐತಿ ಅಂತೆಲ್ಲ ಅರುಣ್ ಕುಮಾರ್ ಗೊತ್ತಿಲ್ಲ ನೋಡೋದಿಲ್ಲ ಅಂಚ ಬರುಂದಿರಂಜಿ ತೋಡಿ ಎಂಜ ಆಪುಂಡು ಎಲ್ಲ ಅಭಿವೃದ್ಧಿ ಆತನ ಆವಡ ಗ್ರಾಮದ BJP ಮಟನ್ ರೇಟ್ನಾಗಟ್ಟೆ ಒಂಚೂರು ಬೇರೆ ಪ್ರಮಾಣಂತಾರೆ ರೋಡ್ ವ್ಯವಸ್ಥೆ ಕೆಲವು ನೀರು ವ್ಯವಸ್ಥೆ ಪ್ರಮಾಣಂತಾರೆ. ರಾಜಕೀಯ ಪಕ್ಷಗಳ ವಿಶ್ಲೇಷಣೆ ನೋಡಿದಾಗ ಇವಾಗ ಇರುವಂಥದ್ದು ಒಂದು ಗೊಂದಲದ ವಾತಾವರಣ ಇದ್ದಾಗೆ ಕಾಣ್ತಾ ಉಂಟು. ಅದು ಸರ್ವೇ ಸಾಮಾನ್ಯ ಬರುವಂಥದ್ದು. ಒಂದು ಅಭ್ಯರ್ಥಿಯನ್ನು ನಿರೀಕ್ಷಿಸ್ತಾ ಇರುವಾಗ ಅಥವಾ ಬದಲಾವಣೆ ಆಗುವಂಥ ಸಂದರ್ಭದಲ್ಲಿ ಬರುವಂಥದ್ದು ಸರ್ವೇ ಸಾಮಾನ್ಯ. ಏನೇ ಇದ್ದರೂ ಪಕ್ಷದ ತೀರ್ಮಾನಕ್ಕೆ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ಪಕ್ಷದ ಪದಾಧಿಕಾರಿಗಳು ಪಕ್ಷದ ಹಿರಿಯರ ತೀರ್ಮಾನಕ್ಕೆ ಹೋಗ್ಬಿಟ್ಟು ಎಲ್ಲರೂ ಒಮ್ಮತದಿಂದ ಕೆಲಸ ಮಾಡಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಕೆಲಸವನ್ನು ಎಲ್ಲರೂ ಸೇರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಹಿಂದುತ್ವದ ನೆಲೆಯಲ್ಲೇ ಈಗ BJP ಕೂಡ ಸ್ಪರ್ಧೆ ಮಾಡ್ತಿರೋದು ಹಿಂದುತ್ವದ ನೆಲೆ. ಹಾಗೆ ಪಕ್ಷದಿಂದ ಅವರಿಗೆ ಕೂಡ ಅಭ್ಯರ್ಥಿ ಸ್ಥಾನ ಸಿಕ್ಕಿದರೆ ನಮಗೆ ಅವರೇ ಅಭ್ಯರ್ಥಿ. ಆದ ಕಾರಣ ನಿಮ್ಮ ಪಕ್ಷದಲ್ಲಿ ಯಾವ ಅಭ್ಯರ್ಥಿಗೆ ಸಿಕ್ಕಿದೆ ಅವರೇ ನಮ್ಮ ಹಿಂದುತ್ವದ ಅಭ್ಯರ್ಥಿ. ಅವರ ಪರವಾಗಿ ನಾವೆಲ್ಲರೂ ಸೇರಿ ಕೆಲಸ ಮಾಡೋದು. ಅವರು ಎಲ್ಲರೂ ಒಗ್ಗಟ್ಟಾಗಿ ಸ್ಪರ್ಧೆ ಮಾಡುವಂಥ ಇದು ಕೆಲಸ ಮಾಡುವಂಥದ್ದೇ ನಮ್ಮ ಗುರಿ, ಪಕ್ಷವನ್ನು ಗೆಲ್ಲಿಸುವಂಥದ್ದು. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಸುದ್ದಿ ಮೀಡಿಯಾ ಹಮ್ಮಿಕೊಂಡಂಥ ಗ್ರಾಮಕ್ಕೊಂದು ರೌಂಡ್ ಈ ಕಾರ್ಯಕ್ರಮದಲ್ಲಿ. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಸುದ್ದಿ ಚಾನಲ್ ಹಮ್ಮಿಕೊಂಡಂಥ ಗ್ರಾಮಕ್ಕೊಂದು ರೌಂಡ್ ಈ ವಿಶೇಷ ಕಾರ್ಯಕ್ರಮದಲ್ಲಿ ಮತದಾರರು ನಮ್ಮ ಜೊತೆ ಹಂಚಿಕೊಂಡಂಥ ಅಭಿಪ್ರಾಯಗಳು. ತಮ್ಮ ಗ್ರಾಮದಲ್ಲಿ ಏನೇನು ಅಭಿವೃದ್ಧಿಗಳಾಗಿದೆ, ಏನು ಅಭಿವೃದ್ಧಿ ಆಗಬೇಕು ಎಂಬುದನ್ನು ಇಲ್ಲಿನ ಗ್ರಾಮಸ್ಥರು ಬಹಳ ವಿವರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದು ಸುದ್ದಿ ಚಾನಲ್ನ ಗ್ರಾಮಕ್ಕೊಂದು ರೌಂಡ್. ಮುಂದಿನ ಗ್ರಾಮದ ಜೊತೆ ನಮ್ಮ ಸುದ್ದಿ ಚಾನಲ್ ಅರ್ಪಿಸುವ ಗ್ರಾಮಕ್ಕೊಂದು ರೌಂಡ್ ಕಾರ್ಯಕ್ರಮ ಮುಂದುವರಿಯಲಿದೆ. ಕ್ಯಾಮರಾಮನ್ ಸಮದ್ ಕುರಿಯ ಜೊತೆ ಶಿಶೆ ಕಜಮಾರ್, ಗೌತಮ್ ಶೆಟ್ಟಿ, ಶಿವಕುಮಾರ್, ಈಶ್ವರಮಂಗಲ, ಸುದ್ದಿ ನ್ಯೂಸ್ ಪುತ್ತೂರು. Bal Vikas English Medium School, Mani, Bantwal Taluk, to impart education with maximum value at minimum cost. An institution excellent in education with over 34 years of service. Well equipped and furnished new international level digital campus is now open. World class education with reasonable fee structure. Special inaugural offers like no donation fee for new admission. Grab this opportunity. Contact us for more details at 990222 6466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.